ಈ ದೇಶದಲ್ಲಿರುವಂತಹ ಮುಸ್ಲಿಮರ ಯೋಚನೆ ಮಾಡಬೇಕು. ಈ ದೇಶದಲ್ಲಿ ಇರುವಂತಹ ಮುಸ್ಲಿಮರು ನಾವು ನೀವು ಅಣ್ಣ ತಮ್ಮಂದರಾಗಿ ಭಾಯಿ ಇರಬೇಕಾದ್ರೆ ರಾಮ ಮಂದಿರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಡ್ಡಿ ಬರಬಾರ್ದು. ನೀವು ಹಾಕಿದಂತಹ ಕೇಸನ್ನು ವಾಪಸ್ ತಗೊಂಡು ನಮ್ಮ ದೇಶದಲ್ಲಿರುವಂತಹ ಹಿಂದೂಗಳ ಭಾವನೆಗೆ ಒಪ್ಪಿ ರಾಮ ಮಂದಿರವನ್ನ ಕಟ್ಟಿ ಅಂತ ಹೇಳಬೇಕು. ಈಗಾಗಲೇ ಈ ದೇಶದಲ್ಲಿರುವಂತಹ ಅರ್ಧ ಮುಸ್ಲಿಮರು ಶಿಯಾ ಮುಸ್ಲಿಮರು ಒಪ್ಪಿ ಅವರು ಹೇಳಿದ್ದಾರೆ, ಯೋಗಿ ಆದಿತ್ಯನಾಥ್ ಅವರೇ, ನಾವು ರಾಮ ಮಂದಿರಕ್ಕೆ ಯಾವುದೇ ಅಡ್ಡಿ ಇಲ್ಲ, ಪೂರ್ಣ ಸಹಕಾರ ಕೊಡ್ತೀವಿ, ಅಷ್ಟೇ ಅಲ್ಲ 10 ಕೋಟಿ ರೂಪಾಯಿ ನಾವು ರಾಮ ಮಂದಿರ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇನ್ನು ಅರ್ಧ ಮುಸ್ಲಿಮರು ಸುನ್ನಿ ಮುಸ್ಲಿಮರು ಅವರು ಹೇಳಬೇಕು. ನೀವು ಹೇಳಬೇಕು, ಭಿಕ್ಷಾ ಅಲ್ಲ ಇದು ನಮ್ಮ ಹಕ್ಕಿದೆ. ರಾಮ 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 ಅಂತ ಹೇಳಿ ದೇಶದಲ್ಲಿ ರೋಮಗಳಲ್ಲಿ ರಾಮನ ಆರಾಧಕರಿದ್ದೀವಿ. ಸೊ ಅಂಥವರ ಇದರನ್ನು ಭಾವನೆಗೆ ಧಕ್ಕೆ ಮಾಡಿ ಇವತ್ತು ಅದನ್ನ ವಿರೋಧ ಮಾಡುವಂತಹದ್ದು ತಪ್ಪಾಗತ್ತೆ. ಬಾಬರ್ ಯಾರು? ಬಾಬರ್ ಈ ದೇಶದವನಲ್ಲ. ಬಾಬರ್ ಒಬ್ಬ ಆಕ್ರಮಕ. ಅಫ್ಘಾನಿಸ್ತಾನದಿಂದ ಬಂದು 1528ರಲ್ಲಿ ಬಂದು ಆ ದೇವಸ್ಥಾನವನ್ನ ಒಡೆದು ಮಸೀದಿಯನ್ನು ಕಟ್ಟಿದ. ಈ ದೇಶದ ಮುಸ್ಲಿಮರಿಗೆ ಬಾಬರ್ನಿಗೆ ಸಂಬಂಧ ಇಲ್ಲ. ಸೊ ಇಲ್ಲಿಯ ಮುಸ್ಲಿಮರು ನೀವು ಹಿಂದೂಗಳಿದ್ದೀರಿ, ನಿಮ್ಮ ಪೂರ್ವಜರು ನಿಮ್ಮ ವಂಶಜರು ಹಿಂದೂಗಳಿದ್ದಾರೆ. ಯಾರದೋ ಖಡ್ಗ ಯಾರದೋ ಒತ್ತಾಯದ ಮೂಲಕ ನೀವು ಹಿಂದೂಗಳಾಗಿದ್ದೀರಿ, ನೀವು ಮುಸ್ಲಿಮರಾಗಿದ್ದೀರಿ. ಅದಕ್ಕೆ ಮುಸ್ಲಿಮರಾಗಿರಿ ನೀವು. ಆದರೆ ಈ ದೇಶದ ಒಂದು ಗೌರವ, ಈ ದೇಶದ ಭಕ್ತಿ, ಈ ದೇಶದ ಒಂದು ಸಂಸ್ಕೃತಿಗೆ ಇವತ್ತು ಮಾನ್ಯತೆ ಕೊಡುವಂತಹ ಕಾರ್ಯ ನಿಮ್ಮಿಂದ ಆಯ್ತು ಅಂತಂದ್ರೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಭಾಯಿ ಎಂದೂ ಯಾವತ್ತಿಗೂ ಕೂಡ ಕೋಮು ಗಲಭೆ ಆಗುವುದಿಲ್ಲ. ಕೈ ಜೋಡಿಸಿ ರಾಮ ಮಂದಿರಕ್ಕೆ ಕೈ ಜೋಡಿಸಿ ಆನಂದವಾಗಿ ನಾವೆಲ್ಲ ಈ ದೇಶದಲ್ಲಿ ಬದುಕೋಣ ಅಂತನ್ನುವಂಥದ್ದು ಹೇಳ್ತೇನೆ. ಹಠ ಛಲ. ಬಾಬರ್ ಅಂತಂದ್ರೆ ಬಾಬರ್ನ ಹೇಗೆ ನಾಶ ಮಾಡಿದೀವೋ ಹಾಗೆ ನಿಮ್ಮನ್ನು ನಾಶ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಅದಕ್ಕೆ ಛತ್ರಪತಿ ಶಿವಾಜಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೀವಿ. ಯಾರ್ದೋ ಅಕ್ಬರ್ ಬೀರ್ಬಲ್ ಅಥವಾ ಟಿಪ್ಪು ಸುಲ್ತಾನ್ ಅಲ್ಲ. ಬಂಧುಗಳೇ,